ತೋಟದಲ್ಲಿದ್ದ ಸುಮಾರು 13 ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟ ಘಟನೆ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿಯಲ್ಲಿ ನಡೆದಿದೆ. ಅಳದಂಗಡಿ ವೀರೇಂದ್ರ ಜೈನ್ ಎಂಬವರ ತೋಟದಲ್ಲಿ ಪತ್ತೆಯಾದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನ ಲಾಯಲದ ಉರಗ ಸಂರಕ್ಷಕ ಸ್ನೇಕ್ ಅಶೋಕ್ ಕುಮಾರ್ ಸುರಕ್ಷಿತವಾಗಿ ಸೆರೆ ಹಿಡಿದು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಸುನಿಪನ್ನೆ ಅಜ್ಜಿಗೆ ಬರೋಡ್ತಿ ಬಂದೆ ಬರ್ತಿದ್ದೀರಿ ಇಂಕು ಬರೋಡ್ಚೆ ಅಜ್ಜಿ ಇಂಚಿ ಬರೋಡ್ಚಿದ್ದಿ ಸ್ವಲ್ಪ ಹಣ್ಣು ಹೋದ ಎಂಕ್ಲೆಗೆ ಈಗ ಇಂಚಿದೆ ಅಲ್ಲ ಆರ್ದಿರ್ತೇವೆ